ಕರಾವಳಿ ಭಾಗದಲ್ಲಿ ನೈಟ್ ಕರ್ಫ್ಯೂಗೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಜಿಲ್ಲೆಯಲ್ಲಿ ನಾಟಕ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೈಟ್ ಕರ್ಫ್ಯೂ ತೊಂದರೆಯಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕರಾವಳಿಯಲ್ಲಿ ನೈಟ್ ಕರ್ಫ್ಯೂವನ್ನ ರದ್ದುಪಡಿಸಬೇಕೆಂಬ ಒತ್ತಾಯವು ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ. ರಾಜ್ಯದಲ್ಲಿ ಕೊರೋನಾ ವೈರಸ್ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಏಪ್ರಿಲ್ 10ರಿಂದ 20ರ ತನಕ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೆ ನಿರ್ಬಂಧ ಹೇರಲಾಗಿದೆ. ಕೋವಿಡ್-19 ಕಾರಣದಿಂದ ಕಳೆದ ವರ್ಷವೂ ಕೂಡ ಎಲ್ಲಾ ಕಡೆಗಳಲ್ಲೂ ಧಾರ್ಮಿಕ, ನಾಟಕ ಕಾರ್ಯಕ್ರಮಗಳನ್ನು ನಡೆಸಲು ಸಾಧ್ಯವಾಗಿಲ್ಲ. ಈ ವರ್ಷದಿಂದ ರಾಜ್ಯ ಸರ್ಕಾರ ಮತ್ತೆ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ. ಕೋಲ, ನೇಮ, ಯಕ್ಷಗಾನ, ನಾಗಾರಾಧನೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲು ಅವಕಾಶವನ್ನ ಕಲ್ಪಿಸಬೇಕೆಂಬ ಒತ್ತಾಯ ಕರಾವಳಿ ಭಾಗದ ಜನಪ್ರತಿನಿಧಿಗಳು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಂಗಭೂಮಿ ಬಲಿಷ್ಠವಾಗಿದೆ. ಆದರೆ ರಂಗಭೂಮಿಯ ಬಗ್ಗೆ ಜನಪ್ರತಿನಿಧಿಗಳು ಮಾತನಾಡ್ತಾ ಇಲ್ಲ ಎಂಬ ಅಭಿಪ್ರಾಯ ಕೇಳಿಬಂದಿದೆ. ಇನ್ನು ಕಲಾವಿದರು ನಾಟಕ ಪ್ರದರ್ಶನವನ್ನ ಮುಗಿಸಿ ಮನೆಗೆ ತೆರಳುವಾಗ ಯಾವುದೇ ರೀತಿಯಲ್ಲೂ ತೊಂದರೆ ಆಗದ ರೀತಿಯಲ್ಲಿ ಪೊಲೀಸ್ ಇಲಾಖೆ ನೋಡಿಕೊಳ್ಳಬೇಕೆಂಬ ಒತ್ತಾಯ ಕೂಡ ಕೇಳಿಬಂದಿದೆ. ಏಪ್ರಿಲ್ ಮೇ ತಿಂಗಳು ಕಲಾವಿದರ ಬದುಕನ್ನ ರೂಪಿಸುವ ತಿಂಗಳು. ಆದರೆ ಈ ವರ್ಷ ಮತ್ತೆ ದೊಡ್ಡ ಹೊಡೆತ ಬಿದ್ದಿದೆ. ಕಲಾವಿದರ ಬದುಕು ಆರಂಭವಾಗೋದೇ ಕತ್ತಲೆಯಲ್ಲಿ. ಆದರೆ ಇದೀಗ ಕತ್ತಲೆಯಲ್ಲೇ ಬದುಕನ್ನ ಒಡೆಯುವ ಕೆಲಸ ನಡೆದಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನೈಟ್ ಕರ್ಫ್ಯೂ ಇನಿ ಅಂಕಲು ಮೂಜಿ 4 ಸಮಸ್ಯೆಯನ್ನು ಫೇಸ್ ಮಾಡ್ತಂದಿಲ್ಲ. ಒಂಜಿ ಕೊರೋನಾದ ಹತ್ರ ಒಂಜಿ 10 ತಿಂಗಳು ಬದುಕಾತಿನ ಬಂದಾತಿನ ಕಲಾವಿದರನ್ನ ಬದುಕು ಇನಿ ರೀ ಓಪನ್ ಆತಂಡು. ಬಟ್ ಇನಿ ಪೀರ ತಡೆ ಬೈತಂಡು. ಮುಖ್ಯಮಂತ್ರಿಗಳು ಕರ್ಫ್ಯೂದ ಆದೇಶ ಕೊಡ್ತಾರೆ. ಶಾಸಕರನಕಲು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನುಮತಿ ಕೊರಡು ಕೇಳೊಂದಿರು. ಮಸ್ತ್ ಬೇಜಾರದ ವಿಷಯದ ಬಂಡ ಧಾರ್ಮಿಕ ಕಾರ್ಯಕ್ರಮ ಯಕ್ಷಗಾನಗೆ ಅನುಮತಿ ಕೇಂದ್ರ ಅವು ಸಂತೋಷ ಎಂಕ್ಲೆಗೆ ಅಕ್ಲೆ ತಿಕ್ಕಣ ಎಂಕ್ಲೆ ತಿಕ್ಕು ಮನ್ಪನ ಒಂಜಿ ಭರವಸೆ ಎಂಕುಲಿತ್ತ ಅಣ್ಣ ಒಂಜಿ ಬೇಜಾರು. ದಕ್ಷಿಣ ಕನ್ನಡ ಜಿಲ್ಲೆಡು ರಂಗಭೂಮಿ ಮಸ್ತ್ ಸ್ಟ್ರಾಂಗ್ ಆದುಂಡು. ಅಣ್ಣ ರಂಗಭೂಮಿದ ಬಗ್ಗೆ ಏರ್ ಶಾಸಕರನಕುಲ್ಲ ದಾಲ ಪಾತಿರ್ದಿಜೇರು, ಏರು ಜನಪ್ರತಿನಿಧಿನಕುಲ್ಲ ಏರ್ಲ ಒಲ್ಲ ಪಾತಿರೊಂದಿಜ್ಜೇರು. ಕಲಾವಿದರು ಒಂಜಿ ಕೊರೋನಾದ ಹತ್ರ ಒಂಜಿ ಒಂದು ಆದಿತ್ತನ ಇನಿ ನಾನೊಂಜಿ ಸಂಕಷ್ಟ ಏನು ಮಾಡ ಬರ್ಸ ಬರೋದುಂಡು ರಡ್ನೆ ಮೂಜನೆ ಇನಿ ಬನ್ನಾಗ ಪೂರೆರ್ಲತ್ತು ಪೊಲೀಸ್ ತಕುಲು ಇಂಡಿವಿಜುವಲ್ ಕಲಾವಿದೆ ಒರಿ ಪೋನಾಗಲೇನು ಉಂತಾದಿಪ್ಪಿನಿ ಕೋಡೆ ಒಂಜಿ ಕರೆಕ್ಟ್ ಆಂಡು ಮಸ್ತ್ ಹಿಂಸೆ ಆಂಡು ಮಣ್ಣು ಒಂಜಿ ಕರೆಕ್ಟ್ ಒಂಜಿ ಕಲಾವಿದಾಗ ಹಾಕಿಯರು. ಬಟ್ ನೆತ್ತ ಬಗ್ಗೆ ಸೊರದ ಎಪ್ಪನಕುಲು ಏರ್ಲ ಇಜ್ಜೇರು. ದಯಮಲ್ತು ಏನು ಶಾಸಕರನ್ನ ಕಳ್ಳ ಜನಪ್ರತಿನಿಧಿನ ಕಳ್ಳ ಕೇನೊಂದಾದ ಮಂಡ ಕಲಾವಿದರಿಗೆ ರಕ್ಷಣೆ ಕೊರಲೆ 10 ತಿಂಗಳು ಕಲಾವಿದರನ್ನ ಬದುಕು ಕತ್ತಲೆ ಆದಿತ್ತನು. ಇನ್ನು ದಾದನ ಒಂಚೂರು ಬೋಲ್ಪು ಬುರ್ದುಂಡು ಅವು ತೆಕ್ಕುನಂಚಿನ ಸೂಚನೆಗಳು ತೋಜೊಂದುಂಡು. ಎಂಕಲ್ನ ಜಿಲ್ಲೆಗೆ ಒಂಜಿ ಹೊಸ ಕಮಿಷನರ್ ಬರ್ತಾರೆ ಶಶಿಕುಮಾರ್. ಆರು ಬನ್ನಾಗ ಎಂಕಲ್ ಮಸ್ತ್ ಖುಷಿ ಪಡೆಯ ದಾದಂದು ಬಂಡ ಆರು ಒಂಜಿ ಏಕಾಏಕಿ ಒಂದಿನ ಮಧ್ಯರಾತ್ರಿ ಒಂಜಿ ಯಕ್ಷಗಾನ ಪ್ರದರ್ಶನಕ್ಕೆ ಬೋದು. ಇಡೀ ಆ ಆಟೋನು ಯಕ್ಷಗಾನವನ್ನು ತೂದು ಬತ್ತದ ದಕ್ಷಿಣ ಕನ್ನಡ ಜಿಲ್ಲೆದ ಸಾಂಸ್ಕೃತಿಕ ಒಂಜಿ ವೈಭವದ ಬಗ್ಗೆ ಎಡ್ಡೆ ನುಡಿನ ಕೊರಿಯರು. ಖುಷಿ ಆಂಡ್ ಎಂಕ್ಲೆಗೆ ಎಡ್ಡೆ ಕಮಿಷನರ್ ತಿಕ್ಕಿಯರು ಒಂಜಿ ಕಲಾವಿದರಿಗೆ ಸಪೋರ್ಟ್ ಮಲ್ಪನಂಚೆ ನಾನು ಅವ್ರನ್ನ ಗಮನ ಗೀತೆ ಕನಪೆ ಕಲಾವಿದರಿಗೆ ರಾತ್ರಿ ಬನ್ನಾಗ ಒವೇ ರೀತಿದ ತೊಂದರೆ ಆವಂದಿ ಲೆಕ್ಕ ಪೊಲೀಸ್ ಇಲಾಖೆಗೆ ಒಂಜಿ ಆದೇಶ ಕೊರಲೆ ದಾಯಗಂದ ಮಾಡ ಒಂದೇನೆ ನಂಬುದು ಬದುಕುನ ಕಲಾವಿದರು ಅಕ್ಲೆಗೆ ಬನ್ನಾಗ ಈ ರೀತಿ ದಂಡ ಇನ್ನು ಕಲಾವಿದರು ನಾಟಕಕ್ಕೂ ಬರ್ರೆ ಪೋಡಿ ಒಂದುಲ್ಲೇರು ಪ್ರತಿ ಕಡೆ ಅಕ್ಲೇನು ಉಂತಾವನು ಮಾತೇರ್ಲ ಅಂದಜ್ಜಿ ಇತ ಯಾನಿತೆ ಬರೋದಿಲ್ಲ. ಬಟ್ ನಮ್ಮ ಊರದ ಪೊಲೀಸ್ ದಕ್ಕುಲಿತ್ತಿನ ಅಕ್ಲೆಗೆ ಗೊತ್ತುಂಡು ಮುಲ್ಪ ನಾಟಕದ ಒಂದು ಎಂಚಿನ ಅಂದು ಬಂದು ಅಕ್ಕಳು ಬಿಡೊಂದಿಲ್ಲೇರು. ಬೇತೆ ಊರದ ಅಕ್ಲೆಗೆ ನಮ್ಮ ನಾಟಕದಾದ ಅಂದು ಗೊತ್ತುಜ್ಜಿ ಅಂಚದು ಯಾನು ಶಾಸಕರ ಜನಪ್ರತಿನಿಧಿಯಿಂದ ಕಳ್ಳ ಪೂರೇಡಲ್ಲ ಪೊಲೀಸ್ ಇಲಾಖೆ ಸ್ಪೆಷಲಿ ಯಾನು ಕಮಿಷನರ್ ಇಡಕ್ಕೇನು ಎಂಜಿನ ಅಂದು ಬಂಡ ದಯಮಲ್ತು ಪೊಲೀಸ್ ಇಲಾಖೆಗೆ ಒಂದು ಆದೇಶ ಕೊರಲೆ ಕಲಾವಿದರಿಗೆ ಒವೇ ರೀತಿದ ತೊಂದರೆ ಆ ಒಂದು ಲೆಕ್ಕ. ಏಪ್ರಿಲ್ ಮೇ ಅರ್ಧ ಮುಟ ಕಲಾವಿದರನ್ನ ಬದುಕುಪ್ಪನೇ ಏಪ್ರಿಲ್ ತಿಂಗಳದ ಒಂಜಿ ಉಂಡು ಐಕೆ ಪೆಟ್ಟು ಬುರ್ದು ನೀನು ಐಕೆ ಪೆಟ್ಟು ಬುರ್ದುಂಡು. ನೈಟ್ ಕರ್ಫ್ಯೂ ಏತ ಅಗತ್ಯ ಅಂದು ಯಾನು ವೈಜ್ಞಾನಿಕವಾದ ಒಂದು ಪಂಡ್ರೆ ಯಾನು ತಯಾರಿಜಿ ದಯಪಂಡ ಇಡೀ ದಿನ ನಮ್ಮ ಓಪನ್ ಉಂಟು. ಬಟ್ ಕಲಾವಿದರನ್ನ ಬದುಕು ಆರಂಭ ಆಪಿನಿ ಕತ್ತಲೆ ಅನ್ನಗನೇ ನಮ್ಮ ಬದುಕನ್ನು ಕತ್ತಲೆ ಮಲ್ಪನಂಚಿನ ಸ್ಥಿತಿ ನಿರ್ಮಾಣ ಆತನ ದಯಮಲ್ತು ಈ ಬಗ್ಗೆ ಜನಪ್ರತಿನಿಧಿಗಳು ಗಮನ ಹರಿಸೋಡು ಕಲಾವಿದರಿಗೆ ಸಪೋರ್ಟ್ ಕೊರ್ದು ಪಾತೇರೋಡು ಅಂದೇನು ವಿನಂತಿ ಮಲ್ತಂದಿಲ್ಲ ಆತ. ಇನ್ನು ಕರಾವಳಿ ಭಾಗದಲ್ಲಿ ನೈಟ್ ಕರ್ಫ್ಯೂಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಅದರಲ್ಲೂ ರಿಕ್ಷಾ ಚಾಲಕರು, ಸಾರ್ವಜನಿಕರು, ಬೀದಿ ಬದಿ ವ್ಯಾಪಾರಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ಲಾಕ್ಡೌನ್ ಮಾಡಿದ್ದರಿಂದ ಸಾಕಷ್ಟು ತೊಂದರೆಯಾಗಿದೆ. ಇದೀಗ ನೈಟ್ ಕರ್ಫ್ಯೂ ಮಾಡಿರುವುದರಿಂದ ಸಾಕಷ್ಟು ಸಮಸ್ಯೆಯಾಗಲಿದೆ. ಇದರಲ್ಲಿ ಮಧ್ಯಮ ವರ್ಗಕ್ಕೆ ಭಾರಿ ಹೊಡೆತ ಬಿದ್ದಿದೆ ಅಂತ ಬೀದಿ ಬದಿ ವ್ಯಾಪಾರಸ್ಥರು ಹೇಳ್ತಾರೆ. ಲಾಕ್ಡೌನ್ ಎಂಚ ಮಾಡ್ತಾರಲ್ಲ ನಮಗೆ ಸಮಸ್ಯೆನೆ ಬಂಜಿಗೆ ತಿನ್ನೋಡದೆ ಬೆಂದಿದ್ದೀರ ಬಂಜಿಗೆ ತಿನ್ರೆ ಬಿಡೆ ತಿನ್ನೋಡೆ ಒಂದು ಬೇಲೆ ಇದ್ರೆ ಮುರಾಣಿ ಮೂಜಿ ತಿಂಗಳು ಮಲ್ತೇರು ಬಾಡಿಗೆ ಕೊರ್ರೆ ಅಂತ ಎಂಕಲ್ ನಾರೋಳೊಂದಿದ್ದ ಮೂಜಿ ತಿಂಗಳು
ಎಂಚ ಒಂದು ಬಂಜಿಗೆ ಒಂದು ಮಾಡ್ಬೋದು ಮಲ್ಲೆ ಇತ್ತೆ 750 ಎಣ್ಣೆ ಡಬ್ಬೆಗೆ 1980 ಕಟ್ಲೆಟ್ 60 ಇತ್ತು ನಾನು ಊದಾದರು ಎಂಚ ಮಾರು ಎಂಚ ನಮ್ಮ ಒಂದು ಮಾಡ್ಬೋದು ಮಲ್ಲೆಗೆ ಇಂಚ ದುಂಬು ಪೂರ ಇತ್ತನೆ ಇತ್ತೆ ಇದು ಕಾಸ್ಟ್ಲಿ ರೇಟ್ ಅದು ನಮ್ಮ ಬದುಕಲು ಪೂರ ಏರ್ ಮಾಲ್ತನಲ್ಲ ಮಲ್ಲಾಕ್ಲೆ ತೊಂದರೆ ಬೆಟ್ಟು ಪೂರ ಪಾಪದಾಕ್ಲಿಗೆ ಗೊತ್ತುಂಡೆ ಮಲ್ಲಾಕ್ಲೆ ಉಂಡು ಪಾಪದಾಕ್ಲು ಓಡೆ ಬೂಪಿನ ಮಲ್ಲೆ ಮೊಕ್ಕಲು ಲಾಕ್ಡೌನ್ ಅಲ್ಲಿ ಪಾಪದಾಕ್ಲು ಸೈ ಓಡೆ ನಾನು ಅವೇ ಪರಿಸ್ಥಿತಿ ಎಂಜಿನ ಗೊತ್ತುಂಡೆ ಸೈಪಿನೇ ಪರಿಸ್ಥಿತಿ ನಾನು ಬರ್ತೀನಿ ಪಾಪದಾಕ್ಲಿಗೆ ಅವೇ ನಾನು ಓಲ ಬರ್ತೀನಿ ಮೂಲ ಬರ್ತೀನಿ ಮೊಕ್ಕಲು ನಾಡು ಕಾರ್ಪೊರೇಷನ್ ಲಕ್ಕಲೆ ಪೋಲೆ ಉಂತುಲೆ ಅಂದು ಓಡಿದ ಏನ ಮಲ್ತನಲ್ಲ ಓಲ್ ಬೋರ್ಡಲ್ಲ ಸಮಸ್ಯೆನೆ ಇರ್ ಬಾಡಿಗೆ ರೆಂಟ್ಗೆ ಏನ್ರೆ ಬೋಂಡ್ ಹಾಕ್ಲಿಕ್ಕೆ 5 ಲಕ್ಷ ಡಿಪಾಸಿಟ್ ಕೊರ್ಲೆ 50,000 ಬಾಡಿಗೆ ಕೊರ್ಲೆ ಅನ್ಬೇರೆ ಓಡೆ ಬೋಪಿನ ಹೆಂಗ್ ಬಲ್ಲೆ ಆಪುಜಿ ಜೀವನ ಮಲ್ಪನ ಭಾರಿ ಕಷ್ಟ ಆದ್ರೆ ಇಲ್ಲಾಡು ಜೋಕುಲು ಒಂಜಿ ನರಮನೆಯಾಗ ಇತ್ತೆ ತಿಂಗಳಿಗೆ 20,000 ಇತ್ತನಲ್ಲ ಆಗ ಜೀವನ ಬೋಪುಜಿ ಎಂಚ ಬೋಪುಡು ಮಲ್ಲೆ ಇರು ಬಕ್ಕ ಬುಡೇದಿ ಜೋಕ್ಲೇನು ಪತ್ತು ಸಾಂಕು ನಂದೆ ಹಾಕಲು ಪೂರ ರೇಟ್ ಜಾಸ್ತಿ ಹಣ ಎಂತ ಜೀವನ ಎಂಜಲ ಜೀವನ ಬೋಪು ಅರ್ಥ ಒಟ್ಟಿನಲ್ಲಿ ಕರಾವಳಿ ಭಾಗದಲ್ಲಿ ನೈಟ್ ಕರ್ಫ್ಯೂಗೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಈಗಾಗಲೇ ಹಿಂದೂ ಸಂಘಟನೆ ಹಾಗೂ ಜನಪ್ರತಿನಿಧಿಗಳು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡಬೇಕೆಂಬ ಒತ್ತಾಯವನ್ನ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ನಾಟಕಕ್ಕೂ ಅವಕಾಶ ಮಾಡಿಕೊಡಬೇಕೆಂಬ ಒತ್ತಾಯ ನಾಟಕ ರಂಗದ ಕಲಾವಿದರಿಂದ ಕೇಳಿಬಂದಿದೆ. ಈ ಮೂಲಕ ವಿ4 ನ್ಯೂಸ್ ಕರ್ನಾಟಕ ಕಲಾವಿದರ ಒಕ್ಕರಲ ಆಗ್ರಹಕ್ಕೆ ಧ್ವನಿಯಾಗ್ತಾ ಇದೆ. ಕ್ಯಾಮರಾಮ್ಯಾನ್ ನಾಗರಾಜ್ ಜೊತೆ ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.